ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಒಟ್ಟು ಸೇರಿಕೆಡು ಕುಡ್ಲದ ನೆಹರು ಮೈದಾನಡು ಏಪ್ರಿಲ್ 12-14 ಮುಟ್ಟ ಶ್ರೀ ರಾಮೋತ್ಸವ ಅಟ್ಟಣೆ ಮಲ್ತದ ಅಂದು ಪ್ರೊಫೆಸರ್ ಎಂಬಿ ಪುರಾಣಿಕೆರ್ ಪಂತೆರ ಪ್ರೊಫೆಸರ್ ಎಂಬಿ ಪುರಾಣಿಕೆರ್ ಕುಡ್ಲಡು ಸುದ್ದಿ ಕುಟ್ಟಡು ಪಾತೆರ್ದು ಏಪ್ರಿಲ್ 12-13-14 ಶ್ರೀ ರಾಮೋತ್ಸವ ನಡಪವನ ಬಗೆಟ್ಟು ವಿವರ ಕೊರಿಯರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಬೊಕ್ಕ ಶ್ರೀ ರಾಮೋತ್ಸವ ಸಮಿತಿ ಒಟ್ಟಾದ ಕುಡ್ಲದ ಕೇಂದ್ರ ಮೈದಾನಡು ಕಾರ್ಯಕ್ರಮ ದಿವಂದ ಪದರಾಡೇಕ ಕಾಂಡೆ ಪತ್ತರೇಕ ಸೀತಾರಾಮ ದೇವರನ ಪ್ರತಿಷ್ಠೆ ಪುಂಜೋನಕ್ಲೆನ ಭಜನಾ ಮಂಡಳಿಲಿಡಿದು ನಲಿಕೆದ ಭಜನೆ ಪಂತ 13 ಕಾಂಡೆ ಪತ್ತೇಕ ಗಂಗಾಭಿಷೇಕ 14 ಪ್ರಾಥಮಿಕ ಪ್ರೌಢಶಾಲೆದ ಜೋಕ್ಲೆಗ ರಾಮಾಯಣ ಬಗೆಟ್ಟು ತರಾವರಿ ಪಂತುಲು ಮೂಜಿ ದಿನಲ ಬಯ್ಯಗ ಧಾರ್ಮಿಕ ಸಭೆ ಆಖರಿದ ದಿನ ರಾತ್ರಿ ಎನ್ಮರೇಕ ರಾವಣ ದಹನ ಬಿಡಿಮರ್ದ ಪ್ರದರ್ಶನ ಅಟ್ಟಣೆ ಮಲ್ತದ ಸರ್ವೇರ್ಲ ಪಾಲ್ದೆತ್ತ ನುಡುಂದು ಪ್ರೊಫೆಸರ್ ಎಂಬಿ ಪುರಾಣಿಕೆರ ಕೇನೊಂದರ ರಾಮೋತ್ಸವ ಸಮಿತಿ ಗುರ್ಕರ್ಯರ ರಾಮಪ್ರಸಾದ್ ಪಾತೆರ್ದ ಶ್ರೀರಾಮ ಜನ್ಮ ಭೂಮಿಡು ಶ್ರೀರಾಮ ಮಂದಿರ ಕಟ್ಟರೆಗಾದ ಏಪ್ರಿಲ್ 6 ದೇಶಡೋರ್ಮೆ ಸಾಮೂಹಿಕ ರಾಮತಾರಕ ಮಂತ್ರ ಜಪಯಜ್ಞ ಅಟ್ಟಣೆ ಆತನಂದು ಪಂಡಿರ ಮನೋಹರ ಸುವರ್ಣ ಶರಣ್ ಪಂಪ್ವೆಲ್ ಗೋಪಾಲ್ ಕುತ್ತಾರ್ ಶಿವಾನಂದ್ ಮೆಂಡನ್ ಸುದ್ದಿ ಕೊಟ್ಟೊಡಿತ್ತೆರ ರಾಮನವಮಿಯ ಈ 3 ದಿವಸಗಳಲ್ಲಿ 12, 13 ಈ ವರ್ಷ 14 ಈ 3 ದಿವಸಗಳಲ್ಲಿ ಅತ್ಯಂತ ವೈಭವದಿಂದ ಕೇಂದ್ರ ಮೈದಾನದಲ್ಲಿ ರಾಮೋತ್ಸವವನ್ನು ಹಮ್ಮಿಕೊಂಡಿದೆ. 12ನೇ ತಾರೀಕು ರಾಮಮೂರ್ತಿಯ ಪ್ರತಿಷ್ಠೆ, ದೇವರ ಪ್ರತಿಷ್ಠೆ, ಪೂಜೆ, ಅದೇ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 3 ದಿವಸ ನಾವು ಹಮ್ಮಿಕೊಂಡಿದ್ದೇವೆ. 14ನೇ ತಾರೀಕು ಪೂಜೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಹೊತ್ತಿಗೆ ಭವ್ಯವಾದಂತಹ ರಾವಣನ ಪ್ರತಿಕೃತಿಯನ್ನು ನಾವು ತಯಾರು ಮಾಡಿ ಅದರ ದಹನದ ಕೆಲಸ ನಡೀತದೆ. ಅದು ಅತ್ಯಂತ ಆಕರ್ಷಣೀಯವಾದಂಥ ಒಂದು ಕಾರ್ಯಕ್ರಮ. ಸಾವಿರಾರು ಜನ ಮಕ್ಕಳನ್ನು ಕರೆದುಕೊಂಡು ಕುಟುಂಬಸ್ಥರು ಎಲ್ಲ ಬಂದು ನೋಡ್ತಾರೆ.